ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಂಗಳೂರು ಶೈಲಿಯ ಮಟನ್ ಗಸಿ ಅಥವಾ ಮಟನ್ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾದ ಸಾಮಗ್ರಿ: 1 kg ಮಟನ್ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ದೊಡ್ಡ ಓಳು ತೆಂಗಿನಕಾಯಿ, 15 ಕಲರ್ ಮೆಣಸಿನ್ಕಾಯಿ, 10 ಗಿಡ್ಡ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, 4 ಸ್ಪೂನ್ ಧನಿಯಾ ಬೀಜ ಮತ್ತು 2 ಸ್ಪೂನ್ ಜೀರಿಗೆ, ಗರಂ ಮಸಾಲ, ಚಕ್ಕೆ, ಲವಂಗ, ಫ್ಲವರ್ ಮತ್ತು ಅರ್ಧ ಸ್ಪೂನ್ ಪೆಪ್ಪರ್, 1/4 ಸ್ಪೂನ್ ಮೆಂತೆ, 2 ದೊಡ್ಡ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ, ತುಪ್ಪ ಮತ್ತು ಅರಿಶಿನ. ಈಗ ಒಂದು ಪಾತ್ರೆ ತೊಗೊಂಡಿದ್ದೇವೆ, ಅದಕ್ಕೆ 3 ಸ್ಪೂನ್ ತುಪ್ಪ ಹಾಕಿದ್ದೇವೆ. ಚೆನ್ನಾಗಿ ಕಾದಿದೆ. ಇದಕ್ಕೆ ಧನಿಯಾ, ಜೀರಿಗೆ, ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ. ಆದಷ್ಟು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಸೀದೋದ್ರೆ ಅದ್ರ ಫ್ಲೇವರ್ ಸಹ ಚೆನ್ನಾಗಿರಲ್ಲ, ಟೇಸ್ಟ್ ಸಹ ಚೆನ್ನಾಗಿ ಬರಲ್ಲ. ಮಸಾಲನ್ನು ಯಾವುದೇ ಕಾರಣಕ್ಕೂ ಸಹ ಸೀದಿಸ್ಬೇಡಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ತೇವೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ. ಸ್ಟವನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ, ಸ್ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗೆಲ್ಲ ಫ್ರೈ ಆದಮೇಲೆ ಇದನ್ನು ಸೈಡಿಗೆ ಇನ್ನೊಂದು ಬಟ್ಲಿಗೆ ಎತ್ತಿಟ್ಕೊಂಡ್ವಿ. ಈಗ ಅದೇ ಪಾತ್ರೆಗೆ ಮತ್ತೆ ತುಪ್ಪ ಹಾಕಿ, 1-2 ಸ್ಪೂನಷ್ಟು ತುಪ್ಪ ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಂಪ್ಲೀಟ್ ಕಲರ್ ಚೇಂಜ್ ಆಗಿ ಫ್ರೈ ಆಗಬೇಕದು. ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಸಹ ಇಲ್ಲೇ ಹಾಕ್ಕೊಳ್ತೇವೆ, ಯಾಕಂದರೆ ಅದು ಸ್ವಲ್ಪ ಸಾಫ್ಟ್ ಆದರೆ ಒಳ್ಳೆಯದು ಅಂತ. ನೋಡಿ, ನಿಮಗೆ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಆಲ್ಮೋಸ್ಟ್ ಆಯಿತು. ಈಗ ಇದನ್ನು ಸಹ ಸೈಡಿಗೆ, ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಕಾಯಿ, ಅರಿಶಿನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೇವೆ, ಅದಕ್ಕೆ ಮಟನ್ ಹಾಕ್ಕೊಂಡು ಉಪ್ಪು ಸ್ವಲ್ಪ ಹಾಕಿ, ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಅದೇ 2 ಈರುಳ್ಳಿಯಲ್ಲಿ ಅರ್ಧ ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡ್ವಿ, ಮಿಕ್ಕಿದ ಈರುಳ್ಳಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ, ಮತ್ತು ರುಬ್ಬಿದ ಮಸಾಲೆಯನ್ನು ಹಾಕಿ ಕೂಗಿಸ್ಕೊಳ್ಳಿ. ಮಟನ್ ಚೆನ್ನಾಗಿ ಬೇಯುವವರೆಗೂ ಒಂದು 6-7 ವಿಸಿಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸಹ ಹಾಕಿ, ಮಸಾಲೆ ಮಿಕ್ಸಿ ಜಾರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರಲ್ಲ, ಫ್ರೈ ಎಲ್ಲ ಆದಮೇಲೆ ಮಸಾಲೆ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕೂಗಿಸಿ. ಒಂದು 6-7 ವಿಸಿಲ್ ಬರಬೇಕು. ಮಟನ್ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ, ಅಂದರೆ ಅಲ್ಲಿ ಮಟನ್ ಬೇಯಲಿಕ್ಕೆ ಬಿಟ್ಟ ಮೇಲೆ ಈಗ ಸೇಮ್ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ತರಿಯಾಗಿ ಜಸ್ಟ್ ಗರ್ರ ಅಂತ ರಿವರ್ಸ್ ತಿರುಗಿಸಿದ್ರೆ ಸಾಕು. ಇಲ್ಲಿ ನೋಡಿ, ಮಟನ್ ಸಹ ಚೆನ್ನಾಗಿ ಬೆಂದಿದೆ. ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ. ಈಗ ಆ ರುಬ್ಬಿದ ಮಿಶ್ರಣ, ಕಾಯಿ ಏನಿರ್ತದೆ ರುಬ್ಕೊಂಡಿರ್ತೇವೆ, ಆ ಕಾಯನ್ನು ಇಲ್ಲಿ ಹಾಕ್ಕೊಳ್ತೇವೆ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೇವೆ. ಇದು ಗಸಿಯಾದ ಕಾರಣ ನಾವು ತುಂಬ ಡ್ರೈ ಮಾಡ್ತಿಲ್ಲ, ಸ್ವಲ್ಪ ಸೆಮಿ ಲಿಕ್ವಿಡ್ ಥರ ಇರ್ತದೆ.
ಈಗ ಒಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಇದು ಹಂಗೆ ಕುದೀತಾ ಇರುವಾಗ, ಅಂದರೆ ನಮಗೆ ಸ್ವಲ್ಪ ನೀರು ಥರ ಬೇಕಿತ್ತು, ಗಸಿ ಥರ. ತುಂಬ ಡ್ರೈ ಮಾಡಿಕೊಂಡ್ರೆ ಸುಕ್ಕ, ಇದು ನಮಗೆ ಸುಕ್ಕ ಥರ ಬೇಕಿರಲಿಲ್ಲ, ಗಸಿ ಥರ ಬೇಕಿತ್ತು. ಹಾಗಾಗಿ ಸ್ವಲ್ಪ ಇಲ್ಲಿ ನೀರು ಸಹ ಆ್ಯಡ್ ಮಾಡ್ಕೊಂಡ್ವಿ. ಚೆನ್ನಾಗಿ ಕುದಿಬೇಕು, ಕಾಯೆಲ್ಲ ಹಾಕಿದ್ರಿಂದ ಚೆನ್ನಾಗಿ ಬೇಯಬೇಕು ಮಸಾಲೆ ಒಳಗೆ ಕಾಯೆಲ್ಲ. ಹೀಗೆ ಇನ್ನೊಂದು ಕಡೆ ತುಪ್ಪ ಹಾಕಿ ಒಗ್ಗರಣೆ, ಇದು ಬಾಣಲಿಗೆ ತುಪ್ಪ ಒಂದು 2 ಸ್ಪೂನಷ್ಟು ಮತ್ತೊಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟ್ ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಒಗ್ಗರಣೆಗೆ. ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ನೋಡಿ ಕಂಪ್ಲೀಟ್ ಈಗ ಬ್ರೌನ್ ಆಯಿತು, ಡಾರ್ಕ್ ಬ್ರೌನ್ ಆಗ್ತಾ ಬಂತು. ಈರುಳ್ಳಿ ಎಷ್ಟು ಸಣ್ಣಗೆ ಹಚ್ಕೊಳ್ತೀರಿ ಅಷ್ಟು ಬೇಗ ಫ್ರೈ ಆಗ್ತದೆ. ಈ ಸೈಡು ಮಟನ್ ಸಹ ಬೆಂದಿದೆ ಚೆನ್ನಾಗಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಈ ಒಗ್ಗರಣೆಯನ್ನು ಹಾಕಿ, ಮಟನ್ ಗಸಿ ರೆಡಿಯಾಗಿದೆ. ರುಚಿಯಾದ ಸೂಪರ್ ಟೇಸ್ಟಿಯಾದ ಮಟನ್ ಗಸಿ ಸವಿಯಲು ಸಿದ್ಧ. ನೋಡಿ ಬಿಸಿ ಏನು ಚೆನ್ನಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ರೆಸಿಪಿ ನಿಮಗೆ ತುಂಬ ಈಸಿ, ತುಂಬ ಟೇಸ್ಟಿ ಸಹ ಇರ್ತದೆ. ಇದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಮತ್ತು ಕಡುಬು ಮತ್ತು ಬಾಯ್ಲ್ಡ್ ರೈಸ್, ಗಂಜಿ ಅಥವಾ ಸೈಡ್ ಡಿಶ್ ಥರ ಸಹ ತುಂಬ ಚೆನ್ನಾಗಿರ್ತದೆ. ಹಲಸಿನ ಹಣ್ಣು ಕಡುಬು ಜೊತೆ ಸಹ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮದ ಒಂದೊಂದು ಸಬ್ಸ್ಕ್ರೈಬಿಂದ ಸಹ ನನಗೆ ಇನ್ನೂ ಉತ್ಸಾಹ ಬರ್ತದೆ ವೀಡಿಯೋಸ್ ಮಾಡಲಿಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.